ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಪ್ರೈಸಸ್ ಹಾಗೂ ಗ್ರೈಂಡರ್ ಸರ್ವಿಸ್ ನಮ್ಮ ಸೂರಿಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೂರಿಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ? ಈಗ ಒಂದು ಚಿಕನ್ ಗ್ರೀನ್ ಮಸಾಲ, ಚಿಕನ್ ನಾನ್ ವೆಜ್ ಹೋದ್ರೆ ಸೀದಾ. ಹೌದು. ಇನ್ನೊಂದು ಕ್ಯಾಬೇಜ್ ವಡ. ಕ್ಯಾಬೇಜ್ ವಡನಾ? ಓಕೆ, ಒಂದು ಕ್ಯಾಬೇಜ್ ವಡ, ಇನ್ನೊಂದು ಚಿಕನ್ ಗ್ರೀನ್ ಮಸಾಲ. ಹಾಗಾದ್ರೆ ಗ್ರೀನ್ ಆಗಿರುತ್ತಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೈತಲ್ಲ. ಈಗ ಫಸ್ಟಿಗೆ ಚಿಕನ್ ಗ್ರೀನ್ ಮಸಾಲ ಮಾಡುವ. ಚಿಕನ್ ಗ್ರೀನ್ ಮಸಾಲ ಮಾಡ್ತಾ ಇದ್ದೀರಲ್ಲ. ಓಕೆ, ನೀವು ಗ್ರೀನಿಗೆ ಏನೆಲ್ಲ ತಗೊಂಡಿದ್ದೀರಾ? ಗ್ರೀನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸು ಎಲ್ಲ ಬೇಕು. ಅದರೊಟ್ಟಿಗೆ ಸ್ವಲ್ಪ ನಮಗೆ ನಾನಾವರದ್ದು ಚಿಕನ್ ಮಸಾಲ ಬೇಕಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಮೊದಲಿಗೆ ಬಾಣಲೆ ಕೊಡಿ. ಹಾಗಾದರೆ ಗ್ಯಾಸ್ ಆನ್ ಮಾಡಿ. ಫಸ್ಟಿಗೆ ಗ್ಯಾಸ್ ಆನ್ ಮಾಡಬೇಕಲ್ಲ. ಒಂದು ಚಮಚ ತುಪ್ಪ ಹಾಕಿ. ತುಪ್ಪ ಹಾಕೋಣ? ಹೌದು. ಓಕೆ, ನಾವು ತುಪ್ಪ ಅಂತ ಬಂದಾಗ ಕೇಸರ ಶುದ್ಧ ಹಸುವಿನ ತುಪ್ಪ ಹಾಕಿದ್ದೀವಿ. ಸಾಕಾ? ಒಂದು ಚಮಚ ಸಾಕು. ಸ್ವಲ್ಪ ಆಯಿಲ್ ಹಾಕ್ಲಿಕ್ಕಿದೆ ನಮಗೆ. ತುಪ್ಪ ಬಿಸಿ ಆದಾಗೆ ಆಯಿಲ್ ಕೂಡ ಒಟ್ಟಿಗೆ ಹಾಕ್ತೀರಾ? ಒಟ್ಟಿಗೆ ಹಾಕುವ. ಒಂದು 3 ಸ್ಪೂನ್ ಆಯಿಲ್ ಹಾಕಿದೆ. 3 ಸ್ಪೂನ್ ಆಯಿಲ್ ಹಾಕಿದ್ರಲ್ಲ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ, ಮತ್ತೆ ಈರುಳ್ಳಿ ಹಾಕುವ ನಾವು. ಆಮೇಲೆ ಈರುಳ್ಳಿ ಹಾಕ್ತೀವಲ್ಲ. ಓಕೆ, ಇದಕ್ಕೆ ಹಸಿಮೆಣಸು ಹಾಕ್ತಾ ಇಲ್ಲ? ಮಸಾಲ ಹಾಕ್ತೇನೆ. ಆದರೂ ಹಾಕ್ತೇನೆ. ಅದು ಸ್ವಲ್ಪ ಈಗ ಹಸಿಮೆಣಸು ಅಷ್ಟು ಖಾರ ಇರುವುದಿಲ್ಲ ಅಲ್ಲ, ಹಾಗೆ. ಹಾಗಾಗಿ ನಾನು ಅವರ ಚಿಕನ್ ಮಸಾಲ ಹಾಕಿದ್ರಲ್ಲ. ಈಗ ಈರುಳ್ಳಿ ಹಾಕ್ತೇನೆ. ಓಕೆ, ದೊಡ್ಡದಾಗಿ ಕಟ್ ಮಾಡಿದ ಈರುಳ್ಳಿ ಎಲ್ಲ ಕಟ್ ಮಾಡಿ. ಸಣ್ಣ ಒಂದು ಈರುಳ್ಳಿ ಉಂಟು ಅದರಲ್ಲಿ, ಸಣ್ಣದು. ಸ್ವಲ್ಪ ಉಪ್ಪು ಹಾಕುವ, ಬೇಗ ಸಾಫ್ಟ್ ಆಗ್ತದೆ ನಮಗೆ. ಹೌದು, ಈರುಳ್ಳಿ ಬೇಗ ಸಾಫ್ಟ್ ಆಗಲಿಕ್ಕೆ ಉಪ್ಪು ಫಸ್ಟ್ ಇದೆಲ್ಲ. ಸ್ವಲ್ಪ ಸ್ವಲ್ಪ ಬಿಸಿ ಹೋಗ್ತಾ ಇರುವಾಗ ಹಾಕ್ತಾ ಹೋದ್ರೆ ಆಯಿತು. ನಾವು ಒಟ್ಟಿಗೆ ಬೇಯ್ತದೆ ಅದು. ಸ್ವಲ್ಪ ಟೊಮೆಟೊ, 2 ಟೊಮೆಟೊ ಉಂಟು, 2 ದೊಡ್ಡ ಟೊಮೆಟೊ ಹಾಕಿದ್ದೇನೆ. ಈರುಳ್ಳಿ ಹಾಕಿದ ತಕ್ಷಣ ಟೊಮೆಟೊ ಹಾಕಿದ್ರಾ? ಒಟ್ಟಿಗೆಲ್ಲ ಫ್ರೈ ಹಾಕಿ. ನಮಗೆ ಅದು ಇನ್ನು ಗ್ರೈಂಡ್ ಮಾಡಲಿಕ್ಕಿದೆ ಅಲ್ಲ, ಹಾಗೆ. ಅಂದರೆ ನೀವು ಈಗ ಬೆಳ್ಳುಳ್ಳಿ ಎಲ್ಲ ಆಮೇಲೆ ಹಾಕೋದಾ? ಅದು ಒಗ್ಗರಣೆಗೆ, ಮತ್ತೆ ಚಿಕನ್ ಬೇಯುವಾಗ ಹಾಕುವ. ಇದಕ್ಕೆ ಬೇಡ, ಗ್ರೈಂಡಿಂಗ್ ಬೇಡ. ಯಾಕಂದ್ರೆ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು ಈಗ? ಹೌದು, ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಉಂಟು. ಸೊ ನಾವು ಇದಕ್ಕೆ ಗ್ರೈಂಡ್ ಮಾಡುವಾಗ ಬೆಳ್ಳುಳ್ಳಿ ಬೇಡ, ಬೆಳ್ಳುಳ್ಳಿ ಶುಂಠಿ ಬೇಡ. ಅದು ಎಣ್ಣೆ ಬಿಸಿ ಆದಾಗ ಟೊಮೆಟೊ ಕೂಡ ಬೇಗ ಸಾಫ್ಟ್ ಆಗ್ತದೆ. ಸ್ವಲ್ಪ ನಾವು ಸಾಲ್ಟ್ ಆಗ್ತದಲ್ಲ, ಸ್ವಲ್ಪ ಸಾಲ್ಟ್ ಹಾಕುವ. ತುಪ್ಪ ಮತ್ತು ಆಯಿಲ್ ಸೇರಿದಾಗ ನೋಡಿ ಪರಿಮಳನೇ ಬೇರೆ ಅಲ್ಲ. ಈಗ ಕೊತ್ತಂಬರಿ ಸೊಪ್ಪು. ಗ್ರೀನ್ ಮಸಾಲ ಅಂದ ತಕ್ಷಣ 1 ಕಪ್ಪಿನಷ್ಟು ತಗೊಂಡಿದ್ದೀರಾ? 2 ಕಪ್ ಬೇಕು. 2 ಕಪ್ ಉಂಟಾ? ಅಂದರೆ ಇದು ಗ್ರೀನ್ ಮಸಾಲ ಅಂದರೆ ನಾವು ಬೇರೆ ಎಂತ ಇಲ್ಲ ಅಲ್ಲ, ಇದು ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು. 2 ಕಪ್ ಬೇಕು. 2 ಕಪ್. ಅದು ನಾವು ಗ್ರೈಂಡ್ ಮಾಡ್ಲಿಕ್ಕೆ ಇರೋದ ಕಾರಣ ಅಷ್ಟೇನು ಸಣ್ಣ ಕಟ್ ಮಾಡಬೇಕಂತ ಇಲ್ಲ. 2 ಕಪ್ ಪುದೀನ, 1 ಕಪ್. 1 ಕಪ್ನಷ್ಟು ಪುದೀನ. ಕೊತ್ತಂಬರಿ ಸೊಪ್ಪು ಜಾಸ್ತಿ. ಹೌದು. ಇದು ಒಳ್ಳೇದು ನೋಡಿ, ಗ್ರೀನ್ ಮಸಾಲೆಗೆ ಸೊಪ್ಪಿನ ಒಂದು ಅಂಶ ಕೂಡ ಸಿಗುತ್ತೆ. ಹೌದು, ಜೊತೆಗೆ ನಾನ್ ವೆಜ್ ಕೂಡ ಇರುತ್ತೆ. ಇಲ್ಲದೆ ಸೊಪ್ಪು ಇದ್ರೆ ತೆಗೆದೆಲ್ಲ ಬದಿಗೆ ಇಡ್ತಾರಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ. ಹಾಗೆ ನೋಡಿ, ಸ್ವಲ್ಪ ಕರಿಬೇವು. ಇದು ನಾವು ಚಿಕನ್ ಮಸಾಲ ಹಾಕೋದ್ರಿಂದ ಬೇರೆ ಇಲ್ಲದಿದ್ದರೆ ಜೀರಿಗೆ, ಕೊತ್ತಂಬರಿ ಅದೆಲ್ಲ ನಾವು ಫ್ರೈ ಮಾಡಬೇಕು. ಸೊ ನಾವು ಚಿಕನ್ ಮಸಾಲ ಹಾಕೋದ್ರಿಂದ ಅದರಲ್ಲೆಲ್ಲ ಇರ್ತದೆ. ಇದೀಗ ಸಾಕು, ಗ್ಯಾಸ್ ಆಫ್ ಮಾಡಿ. ಈಗ ಸ್ವಲ್ಪ ಆರಬೇಕು. ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕುವ, ಆಗ ಅದು ತಣ್ಣಗೆ ಆಗ್ತದೆ. ಅಷ್ಟರವರೆಗೆ ನಾವು ಚಿಕನ್ ರೆಡಿ ಮಾಡುವ. ಇದು ನಮಗೆ ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ತಣ್ಣಗೆ ಹಾಕಬೇಕು. ನಾವು ತಣ್ಣಗೆ ಆಗಲಿಕ್ಕೆ ಬಿಡು. ಈ ಥರ ಮಾಡಿದಾಗ ಒಟ್ಟೊಟ್ಟಿಗೆ ಕೆಲಸ ಬೇಗ ಆಗುತ್ತಲ್ಲ. ಹೌದು, ಕಾಯ್ಬೇಕಂತ ಇಲ್ಲ. ಓಕೆ, ಹಾಗಾದರೆ ಒಲೆ ಉರಿಸ್ಬೇಕಲ್ಲ. ಗ್ಯಾಸ್ ಆನ್ ಮಾಡಿ. ನಾವು ಅದೇ ಬಾಣಲೆಯನ್ನು ಮತ್ತೆ ಇಡ್ತಿದ್ದೇವೆ. ಬಾಣಲೆಗೂ ಬಿಸಿ ಇದೆ. ಹೌದು. ಆಯಿಲ್ ಹಾಕಿದ್ದ? ಆಯಿಲ್ ಈಗ ಆಯಿಲ್ ಮಾತ್ರ ಸಾಕು ನಮಗೆ. ಆಗ ನಾವು ತುಪ್ಪ ಹಾಕಿದ್ದೇವೆ. ಹೌದು. ಇದಕ್ಕೆ ಈಗ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರಲ್ಲ. ಈಗ ನಾವು ಒಗ್ಗರಣೆಗೆ
ಬೆಳ್ಳುಳ್ಳಿ, ಕರಿಬೇವು ಒಟ್ಟಿಗೆ ಹಾಕಿದ್ದೀರಾ? ಬೆಳ್ಳುಳ್ಳಿ ಮತ್ತು ಕರಿಬೇವು ಒಟ್ಟಿಗೆ ಹಾಕಿದೆ. ಹ್ಞೂ. ಬೆಳ್ಳುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ. ಅದು ಆಯಿಲಲ್ಲಿ ಫ್ರೈ ಆಗ್ತದೆ ಈಗ. ಆಯಿಲಂತೂ ಸ್ವಲ್ಪ ಕಾಯಬೇಕಲ್ಲ? ಹೌದು, ಸ್ವಲ್ಪ ಫ್ರೈ ಆಗಲಿ. ನೀವು ಚಿಕನ್ ಎಷ್ಟು ತಗೊಂಡಿದ್ದೀರಾ? ಇದು ಅರ್ಧ ಕೆ ಜಿ. ಅರ್ಧ ಕೆ ಜಿಗೆ 2 ಕಪ್ಪಿನಷ್ಟು ಏನು ಕೊತ್ತಂಬರಿ ಸೊಪ್ಪು ಬೇಕಲ್ಲ? 2 ಟೊಮೆಟೊ, ಒಂದು ಸಣ್ಣ ಈರುಳ್ಳಿ ಅಷ್ಟನ್ನು, ಮತ್ತೆ ಪುದೀನ 1 ಕಪ್ಪು ಅಷ್ಟನ್ನು ನಾವು ಗ್ರೈಂಡ್ ಮಾಡಬೇಕು. ಮತ್ತು ಇದೆಲ್ಲ ಒಗ್ಗರಣೆಯಲ್ಲಿ. ಈಗ ಇದು ಗರಂ ಮಸಾಲದ್ದು ಎಲೆ, ಚಕ್ಕೆ, 1-2 ಲವಂಗ ಹಾಕಿದ್ದೇನೆ. ಪರಿಮಳಕ್ಕೂ ಚೆನ್ನಾಗಿರುತ್ತೆ, ಪರಿಮಳ ಬರ್ತದೆ. ಅದು ಚಿಕನ್ ಅಂತ ಬಂದಾಗ ಈ ಥರ ಗರಂ ಮಸಾಲ ಎಲ್ಲ ಹೌದು, ಸ್ವಲ್ಪ ಇದ್ರೆ ಒಳ್ಳೆಯದಾಗ್ತದೆ. ಈಗ ಈರುಳ್ಳಿ ಗ್ರೈಂಡ್ ಮಾಡಲಿಕ್ಕೂ ನಾವು ಈರುಳ್ಳಿ ಹಾಕಿದ್ದೇವೆ. ಈಗ ಸಣ್ಣ ಕಟ್ ಮಾಡಿ ಈರುಳ್ಳಿ ಜೊತೆ ಚಿಕನ್ ಬೇಯುವಾಗ ಒಳ್ಳೆಯದಾಗ್ತದೆ, ಚೆನ್ನಾಗಿರುತ್ತೆ. ಹೌದು, ಸ್ವಲ್ಪ ಫ್ರೈ ಆಗಲಿ ಅದು. ಇದು ಅಂದರೆ ಈಗ ಏನು ಊಟಕ್ಕೆ ಹೇಗೆ ಗ್ರೀನ್ ಮಸಾಲೆ? ನೀರು ದೋಸೆ, ಇಡ್ಲಿ, ಚಪಾತಿ, ಪೂರಿ, ಊಟದ ಜೊತೆ ಎಲ್ಲದಕ್ಕೂ ಯಾವುದಕ್ಕೂ ಆಗ್ತದೆ. ಒಂದು ಗ್ರೀನ್ ಮಸಾಲ ಮಾಡಿ ಇಟ್ಟರೆ ಅಂದರೆ ಸ್ವಲ್ಪ ಗ್ರೇವಿ ಥರ ಬರ್ತದೆ. ಸ್ವಲ್ಪ ಹಾಗಾಗಿ ಎಲ್ಲದಕ್ಕೂ ಇದಾಗುತ್ತೆ. ನಿಮಗೆ ಡ್ರೈ ಬೇಕಾದರೂ ಮಾಡ್ಬೋದು. ಮಸಾಲ ಜಾಸ್ತಿ ಮಾಡಲಿಕ್ಕಿಲ್ಲ, ಸ್ವಲ್ಪ ಮಸಾಲ ಡ್ರೈ ಮಾಡಿದರೆ ನಾವು ಈ ಥರ ಏನು ಸೊಪ್ಪಿನೆಲ್ಲ ಹಾಕಿದ ಕಾರಣ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತಲ್ಲ, ತಿನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ. ಇದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಹೌದು, ಈರುಳ್ಳಿ ಆಲ್ಮೋಸ್ಟ್ ಕರೆಕ್ಟಾಗಿ ಆಗಿದೆಲ್ಲ. ಈಗ ಚಿಕನ್ ಸ್ಪೂನ್ ಕೊಡಿ. ವಿತ್ ಬೋನ್ದು ಚಿಕನ್ ತಗೊಂಡಿದ್ರಲ್ಲ? ಚಿಕನ್ ಅರ್ಧ ಕೆಜಿ ಚಿಕನ್ ಉಂಟು. ದೊಡ್ಡ ಪೀಸ್ ಮಾಡಿದ್ರ? ದೊಡ್ಡ ಪೀಸ್ ಉಂಟು. ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಹೌದಲ್ಲ, ಸ್ವಲ್ಪ ಚಿಕನ್ನೆಲ್ಲ ನೀರು ಬಿಡುತ್ತಲ್ಲ ಸ್ವಲ್ಪ? ಹೌದು, ಈಗ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಸ್ವಲ್ಪ ಜಾಸ್ತಿ ಬಿಡ್ತದೆ. ಈಗ ಅರಸಿನ ಅದ್ರ ಮೇಲೆ ಹಾಕ್ತಿದ್ರಲ್ಲ? ಅರಸಿನ ನಮಗೆ ಬೇಕೆ. ಚಿಕನ್ ನಾನ್ ವೆಜ್ ಅಂದ ತಕ್ಷಣ ಸ್ವಲ್ಪ. ಇಲ್ಲಾಂದ್ರೆ ಕೆಲವರೆಲ್ಲ ಈ ತರ ಮಾಸಕ್ಕೆ ಹಾಕಿರ್ತಾರಲ್ಲ, ಹೌದು, ಅದೆಲ್ಲ ಕಲಸಿಟ್ಟು ಇರ್ತಾರೆ. ನಾವು ಮಾತ್ರ ಈಗಲೇ ಹಾಕೊಂಡಿದ್ದೀರಲ್ಲ? ಒಟ್ಟಿಗೆ ಹಾಕುದಾ ನಾವು? ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಬೇಕಿದ್ರೆ ನೋಡ್ಕೊಂಡು ಹಾಕಿದ್ರೆ ಆಯಿತು. ಜಾಸ್ತಿ ಆದರೆ ತೆಗಿಲಿಕ್ಕೆ ಆಗೋದಿಲ್ಲ. ಹೌದು, ಹಾಗೆ ನೋಡ್ಕೊಂಡು ಹಾಕೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಚಮಚ, 2 ಸ್ಪೂನ್ ಅಷ್ಟು, 2 ಟೀ ಸ್ಪೂನ್ ಅಲ್ಲ? ಈಗ ನನಗೆ ಚಿಕನ್ ಮಸಾಲ ಕೊಡಿ, ನಾನು ಅವರದ್ದು. ಓಕೆ, ಸ್ಪೆಷಲ್ಲಾಗಿ ನಾನವರ ಕುಂದಾಪುರ ಚಿಕನ್ ಮಸಾಲ ಅಲ್ಲ? ಇಷ್ಟೆಲ್ಲ ಹಾಕಿ ಸಾಕ? ಸಾಕು. ಓಕೆ, ಖಾರ ಅಷ್ಟೇ ಸಾಕಾಗುತ್ತಾ? ಖಾರ ಸಾಕಾಗಿದೆ, ಯಾಕಂದರೆ ಸ್ವಲ್ಪ ನಮಗೆ ಈಗ ಗ್ರೈಂಡ್ ಮಾಡುವಾಗ ಗ್ರೀನ್ ಚಿಲ್ಲಿ ಹಾಕ್ಲಿಕ್ಕಿದೆ. ಲೈಟ್ ಖಾರ ಬರುತ್ತಲ್ಲ? ಹೌದು. ಕೆಲವರೆಲ್ಲ ಚಿಕನ್ ನಾನ್ ವೆಜ್ ಅಂತ ಬಂದಾಗ ಖಾರ ಜಾಸ್ತಿ ಹಾಕ್ತಾರೆ. ಖಾರ ಜಾಸ್ತಿ, ನಮಗೆ ಸ್ವಲ್ಪ ಖಾರ ಎಲ್ಲ ಕಡಿಮೆ ಅಲ್ಲ? ಅದು ಈಗ ಇದನ್ನು ನಾವು ಬೇಯಲಿಕ್ಕೆ ಇಡುವ. ಮುಚ್ಚಳ ಮುಚ್ಚಿ ನಾವು ಈಗ ಫ್ರೈ ಕೂಡ ಮಿಕ್ಸ್ ಕೂಡ ಮಾಡ್ಕೊಳ್ಳೋದು. ಅದು ನಮ್ಮದು ಮಸಾಲ ತಣ್ಣಗಾಗಿದೆ, ಈಗ ನಾವು ಗ್ರೈಂಡ್ ಮಾಡಬೇಕು. ಇದಕ್ಕೆ ಮುಚ್ಚಳ ಇಟ್ಟು. ಹಾಗಾದರೆ ನಿಮಗೆ ಮಿಕ್ಸಿ ಬೇಕಲ್ಲ? ಮಿಕ್ಸಿ ಬೇಕು. ಅದರೊಟ್ಟಿಗೆ 2 ವಸ್ತು ಹಾಕ್ಲಿಕ್ಕಿದೆ ಈಗ ನಮಗೆ. ಈಗ ಮಿಕ್ಸಿಗೆ? ಹೌದು. ಓಕೆ, ಇದು ನಾವು ಫ್ರೈ ಮಾಡಿದಂಥ ಮಸಾಲ ಅಲ್ಲ ಇದು ಯಾವುದು? ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಒಟ್ಟಿಗೆ. ಇದೀಗ ಗ್ರೈಂಡ್ ಮಾಡಿದಾಗ ಮಸಾಲ ರೆಡಿ ಆಗ್ತದೆ. ಗ್ರೀನ್ ಮಸಾಲ ರೆಡಿ ಆಗುತ್ತಲ್ಲ? ಗ್ರೀನ್ ಮಸಾಲ ರೆಡಿ. ಗ್ರೈಂಡ್ ಮಾಡಿದ ನಂತರನೇ ಮಸಾಲ ರೆಡಿ ಆಗುತ್ತಲ್ಲ? ಮಸಾಲ ರೆಡಿ ಅಲ್ಲಿವರೆಗೆ ಅದು ತರಕಾರಿ. ಹೌದು. ಇದಕ್ಕೆ ಒಂದು 2 ಕಾಯಿ ಮೆಣಸು, ಗ್ರೀನ್ ಚಿಲ್ಲಿ, ಒಂದು 2 ಸ್ಪೂನು ತೆಂಗಿನ ತುರಿ, 2 ಸ್ಪೂನ್. ಸ್ವಲ್ಪ ಗ್ರೇವಿ ನಮಗೆ ಹಾಕಲ್ಲ ಅಂತ ಅಲ್ಲ, ಸ್ವಲ್ಪ ನಮಗೆ ಗ್ರೇವಿ ಸಿಗ್ತದಲ್ಲ, ಇಲ್ಲದ್ರೆ ಕ್ಯಾಶು ಹಾಕ್ತೀವಿ. ನಾವು ಕ್ಯಾಶು ಹಾಕಲಿಲ್ಲ, ಸೊ ನಾವು ಒಂದು 2 ಚಮಚ ತೆಂಗಿನ ತುರಿ, 2 ಚಮಚ ಸಾಕು. ಇದನ್ನೀಗ ನೀವು ಮಿಕ್ಸಿ ಮಾಡಿ ಕೊಡಿ. ಸ್ವಲ್ಪ ನೀರು ಹಾಕಿ. ಟೊಮೆಟೊ ಉಂಟು, ಟೊಮೆಟೊ ನೀರು ಬಿಡ್ತದೆ, ಚೂರು ಹಾಕಿ. ಮತ್ತೆ ಬೇಕಾದ್ರೆ ನೋಡಿ ಹಾಕಿದ್ರೆ ಸಾಕು. ಮತ್ತೆ ನೋಡಿ ಹಾಕುವ. ಇಷ್ಟನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ?
ಓಕೆ, ಆಲ್ಮೋಸ್ಟ್ ಚೆನ್ನಾಗಿ ಆಗಿದೆಲ್ಲ. ಚೆನ್ನಾಗಿ ಬಂತು. ಗ್ರೀನ್ ಚಟ್ನಿ ಥರ ಕಾಣ್ತದೆ. ಗ್ರೀನ್ ಮಸಾಲ ಗ್ರೀನ್ ಚಟ್ನಿ ಥರ ಆಗಿದೆ. ಹೌದು, ಅಷ್ಟು ಕರೆಕ್ಟ್ ಆಗಿದೆಯಲ್ಲ. ಕರೆಕ್ಟ್ ಆಗಿದೆ, ಸಾಕು, ಇಷ್ಟು ಸಾಕು. ಇನ್ನು ಸ್ವಲ್ಪ ಅದು ಬೇಯಲಿ. ಇದು ಬೇಯಬೇಕಲ್ಲ. ಸ್ವಲ್ಪ ಬೇಯುವಾಗ ಹಾಕುವ. ಓಕೆ, ಆಗ ಮಸಾಲದೊಟ್ಟಿಗೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ನೀವು ಆಗಲೇ ಹೇಳಿದ್ರಿ ಇದಕ್ಕೆ ಏನು ಗೋಡಂಬಿ ಕೂಡ ಹಾಕ್ಬೋದು. ಹೌದು, ಗೋಡಂಬಿ ಹಾಕಿದ್ರೆ ನೀನು ಸ್ವಲ್ಪ ಥಿಕ್ನೆಸ್ ಆಗಿ ಚೆನ್ನಾಗಿ ಜಾಸ್ತಿ ಬರ್ತದೆ. ಸೊ ಅದಕ್ಕೆ ನಾನು ಕ್ಯಾಶ್ಯೂ ಹಾಕಲಿಲ್ಲ, ಗೋಡಂಬಿ ಹಾಕಲಿಲ್ಲ, ತೆಂಗಿನಕಾಯಿ ಹಾಕಿದೆ. ನಾರ್ಮಲ್ ಆಗಿ ತೆಂಗಿನಕಾಯಿದು ಚಿಕನ್ ಸಾರು ಮಾಡ್ತಾರೆ ನೋಡಿದ್ರೆ, ಕೋಳಿ ರೊಟ್ಟಿಗೆಲ್ಲ ತುಂಬ ಮಂಗಳೂರದ್ದು ಫೇಮಸ್. ಮಂಗಳೂರದ್ದು ಫೇಮಸ್ ಅಲ್ಲ. ಅವಾಗ ಚಿಕನ್ ಗ್ರೇವಿ ಆಗುತ್ತೆ ಅಲ್ಲ, ಗಸಿ ಕೂಡ ಸಿಗುತ್ತೆ, ಕೋಳಿ ಸಾರು ಕೂಡ ಸಿಗುತ್ತೆ ಅಲ್ಲ. ಮಂಗಳೂರು ರೊಟ್ಟಿಗೆಲ್ಲ ಇದೆಲ್ಲ ಕೋಳಿ ರೊಟ್ಟಿ ಅಂದರೆ ಬಾರಿ ಮಂಗಳೂರಲ್ಲಿ. ನೀವು ಮನೆಯಲ್ಲೆಲ್ಲ ಅಡಿಗೆ ಮಾಡುವಾಗ ಈ ಥರ ಎರಡು ಮಾಡ್ತೀರಾ? ಅಂದರೆ ಚಿಕನ್ದು ಸಾರು ಕೂಡ ಮಾಡ್ತೀರಾ, ಗಸಿ ಕೂಡ ಮಾಡ್ತೀರಾ? ಅದೇ ಕೋಳಿ ರೊಟ್ಟಿ ಇರುವ ದಿವಸ ಕೋಳಿ ರೊಟ್ಟಿ ಮತ್ತೆ ಸೈಡಲ್ಲಿ ಒಂದು ಡ್ರೈ ಏನಾದರೂ ಬೇಕಲ್ಲ. ಚಿಕನ್ ರಸಕ್ಕೆ ಸ್ವಲ್ಪ ಚಿಕನ್ ಹಾಕೋದು. ಹೌದೌದು, ಪರಿಮಳ ಬಂದರೆ ಪರಿಮಳಕ್ಕೆ ಒಂದು. ಹೌದು, ಇದನ್ನು ಸ್ವಲ್ಪ ನೋಡ್ತಾ ಇರುವ. ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಆಲ್ಮೋಸ್ಟ್ ಡ್ರೈ ಆಗ್ತಾ ಉಂಟಲ್ಲ. ಸ್ವಲ್ಪ ಬೆಂದ ನಂತರ ನಾವು ಮಸಾಲ ಹಾಕುವ. ಬೇಯ್ತಾ ಬರ್ತಾ ಉಂಟು ಅಂತಲ್ಲ. ಇನ್ನು ಸ್ವಲ್ಪ ಆಲ್ಮೋಸ್ಟ್ ಬೆಂದಿದೆ. ನಾವು ಮಸಾಲ ಹಾಕುವ ಈಗ. ಸಾಕಲ್ಲ, ಅದಷ್ಟೊತ್ತಿಗೆ ಈಗ ನಾವು ಗ್ರೈಂಡ್ ಮಾಡಿದಂಥ ಮಸಾಲ ಹಾಕ್ತೀವಿ. ಗ್ರೀನ್ ಮಸಾಲವನ್ನು ಆ್ಯಡ್ ಮಾಡಿ. ಗ್ರೀನ್ ಮಸಾಲ ಕಲರ್ ಚಂದ ಬಂದಿದೆ ಅಲ್ಲ. ಅಂತೂ ಸಾಕಾಗಿ ಗ್ರೀನ್ ಅಂದರೆ ಗ್ರೀನ್ ಅಂದರೆ ಗ್ರೀನೇ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ನೀಡಬೇಕಾ? ಚೂರು ಹಾಕಿ ಸಾಕು. ಸ್ವಲ್ಪ ದಪ್ಪ ಉಂಟಲ್ಲ. ಓಕೆ, ಈಗ ಉಂಟು ಒಂದೆರಡು ಕುದಿ ಬಂದರೆ ರೆಡಿ ಅಂತ ಇರ್ಬೋದಲ್ಲ. ರೆಡಿ ಆಗ್ತದೆ, ಬೇಗ ಬೇಯ್ತದೆ ಅದು. ಯಾಕೆಂದರೆ ನಾವು ತುಪ್ಪ ಮತ್ತು ಎಣ್ಣೆಯಲ್ಲೇ ಬೇಯಿಸಿದಲ್ಲ, ಅದು ಬೇಗ ಬೇಯ್ತದೆ. ಈ ನೀರಲ್ಲಿ ಬೇಯೋದಕ್ಕಿಂತ ಜಾಸ್ತಿ ಆಯಿಲಲ್ಲಿ ಪಕ್ಕ ಬೇಯ್ತದೆ ಚಿಕನ್. ಮತ್ತು ನಾನ್ ವೆಜ್ಜಿಗೆಲ್ಲ ಸ್ವಲ್ಪ ಏನು ತುಪ್ಪ ಎಲ್ಲ ಆ್ಯಡ್ ಮಾಡಿದರೆ ನೋಡಿ, ಸೈಡೆಲ್ಲ ಆಯಿಲ್ ಎಲ್ಲ ಬಿಟ್ಕೊಂಡಿರುವಾಗ ಅದು ನೋಡ್ಲಿಕ್ಕೂ ಚಂದ ಇರುತ್ತೆ. ಟೇಸ್ಟ್ ಬರ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ. ಹೌದು ಹೌದು. ಈಗ ಮನೆಯಲ್ಲೇ ಇರೋರಿಗೆಲ್ಲ ಇದನ್ನೆಲ್ಲ ನೀರು ದೋಸೆ ಎಲ್ಲ ಮಾಡುವಾಗ ಈ ಥರ ಮಾಡ್ಕೊಳ್ಬೋದಲ್ಲ. ಇದು ಮಾಡಿದ್ರೆ ನಮ್ಮದು ಮನೆಯಲ್ಲಿ ನೀರು ದೋಸೆ ಇಲ್ಲದ್ರೆ ಇಡ್ಲಿ ಇರ್ತದೆ, ಕೂಡ ಚೆನ್ನಾಗಿರುತ್ತೆ, ಸೂಪರ್ ಆಗ್ತದೆ. ಇಡ್ಲಿ ಮತ್ತೆ ನೀರು ದೋಸೆ ಎಲ್ಲ ಗ್ರೀನ್ ಮಸಾಲ ಮಾಡಿದ್ರೆ ಅದೇ ಮಾಡೋದು ನಾವು. ಸ್ವಲ್ಪ ಆವಾಗಲೂ ನಾವು ಅದೇ ಯಾವುದು ಚಪಾತಿ ತಿನ್ನೋದಕ್ಕಿಂತ ಪರೋಟ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ನೀರು ದೋಸೆ ಎಲ್ಲ ಮಾಡ್ತೀವಿ. ನೀರು ದೋಸೆ ಎಲ್ಲ ಮಾಡಿದರೆ ಒಳ್ಳೆದಾಗ್ತದೆ. ಓಕೆ, ಗ್ಯಾಸ್ ಇಡಲಾ? ಗ್ಯಾಸ್ ಸ್ವಲ್ಪ ಜಾಸ್ತಿ ಮಾಡಿ, ಫುಲ್ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಎಸ್ ಮ್ಯಾಮ್, ಆಲ್ಮೋಸ್ಟ್ ರೆಡಿ ಅಂತ ಕಾಣುತ್ತೆ. ಚಿಕನ್ ರೆಡಿ ಆಗಿದೆ ನೋಡುವ. ಬಿಸಿ ಬಿಸಿಯಾಗಿ ಪರಿಮಳ ಅಂತ ಗಮತ್ ಬರ್ತಾ ಗ್ರೀನ್ ಗ್ರೀನ್ ಆಗಿದೆ. ಹೌದು, ಚಿಕನ್ ಗ್ರೀನ್ ಮಸಾಲ ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಾ? ಓಕೆ, ಸರ್ವ್ ಮಾಡೋದಲ್ಲ. ಆಲ್ಮೋಸ್ಟ್ ನೀವು ಸರ್ವ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಪ್ಲೇಟಲ್ಲಿ. ನಾನು ಅಂದ್ಕೊಂಡೇ ಇರಲಿಲ್ಲ ನೋಡಿ, ನೀವು ನೀರು ದೋಸೆ ಕೂಡ ರೆಡಿ ತಂದಿದ್ದೀರಲ್ಲ. ನೀರು ದೋಸೆ ಒಟ್ಟಿಗೆ ತಂದಿದ್ದೇನೆ. ಓಕೆ, ಇದಕ್ಕೆ ನೀರು ದೋಸೆ ಭಾರಿ ಚೆನ್ನಾಗಿರುತ್ತಲ್ಲ. ನೀರು ದೋಸೆ ಹಾಗೆ ಕಂತಿಸ್ಕೊಂಡು ತಿಂತಾ ಇರಬೇಕಲ್ಲ, ಇದ್ರೆ ಖಾಲಿ ಆಗೋದೇ ಗೊತ್ತಾಗಲ್ಲ. ಅದು ನೀವು ಮಧ್ಯಾಹ್ನದ ಹೊತ್ತಿಗೆಲ್ಲ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೇಳುದೇ ಬೇಡ, ಊಟ ಅಂತೂ ಬೇಡವೇ ಬೇಡ. ಫುಲ್ಲು ನೀರು ದೋಸೆ ಮತ್ತು ಗ್ರೀನ್ ಮಸಾಲ ಜೊತೆ ಟೇಸ್ಟ್ ನೋಡ್ಬೋದಲ್ಲ. ಟೇಸ್ಟ್ ನೋಡಿದರೆ ಓಕೆ, ಬಿಸಿ ಬಿಸಿಯಾದ ಚಿಕನ್ ಗ್ರೀನ್ ಮಸಾಲ ರೆಡಿ ಅಲ್ಲ. ಜೊತೆಗೆ ನೀರು ದೋಸೆ ಕೂಡ ತಂದಿದ್ದೀರಾ, ಚೆನ್ನಾಗಿ ಕಾಣ್ತಾ ಉಂಟು. ಇದನ್ನು ನೋಡಿದ ಮೇಲೆ ಮಾತಾಡಲಿಕ್ಕೇನಿಲ್ಲ, ಟೇಸ್ಟ್ ನೋಡಲಿಕ್ಕೆ ಬಾಕಿ ಅಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಇದ್ರೆ. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಗ್ರೀನ್ ಮಸಾಲ ಅಂತೂ ರೆಡಿ ಮಾಡಿದ್ದಾರೆ, ಜೊತೆಗೆ ನೀರು ದೋಸೆ ಕೂಡ ತಂದು ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಚಿಕನ್ ಗ್ರೀನ್ ಮಸಾಲ ತಯಾರಿಸುವ ವಿಧಾನ: ಮೊದಲಿಗೆ ತುಪ್ಪ ಹಾಗೂ ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಉಪ್ಪು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು 2 ಕಪ್ನಷ್ಟು, 1 ಕಪ್ ಪುದೀನಾ ಸೊಪ್ಪು, ಕರಿಬೇವು ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ 2 ಹಸಿಮೆಣಸು, 2 ಚಮಚದಷ್ಟು ತೆಂಗಿನ ತುರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಬೆಳ್ಳುಳ್ಳಿ, ಕರಿಬೇವು, ಚಕ್ಕೆ, ಲವಂಗ, ಪತ್ತ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಶುಚೀಕರಿಸಿದ ಕೋಳಿ ಮಾಂಸ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲಾ ಪುಡಿ ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ರುಬ್ಬಿದ ಮಸಾಲೆ ಹಾಕಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಚಿಕನ್ ಗ್ರೀನ್ ಮಸಾಲ ನೀರು ದೋಸೆಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.